ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿ ಆಕೆಯನ್ನು ಗರ್ಭವತಿಯನ್ನಾಗಿಸಿ ಮಾಡಿದ ಪ್ರಮುಖ ಆರೋಪಿಯನ್ನ ಪೊಲೀಸರು ತಕ್ಷಣವೇ ಬಂಧಿಸಬೇಕೆಂದು ಮುಗೇರ ಸಂಘದ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಆರೋಪಿಸಿದ್ದಾರೆ. ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪುತ್ತೂರು ತಾಲೂಕಿನ ಬಡಗನ್ನೂರಿನ ಈ ಬಾಲಕಿಯನ್ನು ತೋಟದಲ್ಲಿ ಕೂಲಿ ಆಳಾಗಿಸಿ ದುಡಿಸಿ ಬಳಿಕ ಆಕೆಗೆ ನಿರಂತರ ಅತ್ಯಾಚಾರ ನಡೆಸಿರುವ ಸ್ಥಳೀಯ ನಿವಾಸಿಯಾಗಿರುವ ನಾರಾಯಣ ರೈ ವಿರುದ್ಧ ಬಾಲಕಿ ದೂರು ನೀಡಿದ್ರು. ಪೊಲೀಸರು ಬಾಲಕಿ ಹೇಳಿಕೆಯನ್ನೇ ತಿರುಚಿ ಬರೆದಿದ್ದಾರೆ. ಅಲ್ಲದೆ ನಿರಪರಾಧಿಯಾಗಿರುವ ಬಾಲಕಿ ಅಣ್ಣನನ್ನೇ ಆರೋಪಿಯನ್ನಾಗಿ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯನ್ನು ರಕ್ಷಿಸುವ ಪ್ರಯತ್ನ ಸ್ಥಳೀಯ ಪೊಲೀಸ್ ಹಾಗೂ ಜನಪ್ರತಿನಿಧಿಗಳಿಂದ ನಡೀತಿದೆ ಎಂದು ಆರೋಪಿಸಿದರು. ಅದೇ ತರ ಇನ್ನೊಂದೇನು ಅಂತ ಹೇಳಿದ್ರೆ ಬಿಜೆಪಿ ಒಳ್ಳೆ ಕೆಲಸ ಮಾಡೋದಾದ್ರೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಅವರು ಒತ್ತಾಯ ಮಾಡಿಬಿಟ್ಟು ಈ ಒಂದು ಸೂಕ್ತ ರೀತಿಯ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಇವಾಗ ನಾನು ಎಲ್ಲರಿಗೂ ಖಂಡಿಸಿಲ್ಲ. ಸರಿಯಾದ ಒಂದು ಠಾಣೆಯಲ್ಲಿ ಹೃದಯರವಿ ಇರ್ತಾರೆ. ಅದು ಬಿಟ್ಟರೆ ಡಿವೈಎಸ್ಪಿ ಅಥವಾ ಎಎಸ್ಪಿ ಜಾನ ಮೇಡಮ್ ಇದ್ದಾರೆ.